ನವಮಿ ಸಂಭ್ರಮ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆಭರಣ, ಸಹ ಪ್ರಾಯೋಜಕರು ಪರಿಶುದ್ಧವಾದ ಕೆಸಿ ಅಗ್ಮಾರ್ ಹಸುವಿನ ತುಪ್ಪ, ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಕುಚ್ಚಲಕ್ಕಿ, ಚೇಳೂರ್ ವರಾಹರೂಪ ಫಾರ್ಮ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಶಾಲಿಮಾರ್ ಗೋಲ್ಡ್ ಟೀ, ಕರ್ನಾಟಕದ ಅತ್ಯಂತ ರುಚಿಕರ ಚಹಾ, ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ, ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು, ಉಡುಪಿಯ ಎಲ್ಲ ಶಾಪ್ಗಳಲ್ಲಿ ಹಿಂದೆ ಕೇಳಿ ಪಡೆಯಿರಿ ನಾನಾ ಮಸಾಲ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ, ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಕಾಪು ಕ್ಷೇತ್ರವ ಬೆಳಗಿದ ದೀವಿಗೆ, ಏರಿ ಕುಳಿತಿರುವೆ ಸ್ವರ್ಣದ ಗದ್ದುಗೆ, ಹಣೆಯಲ್ಲಿ ಶೋಭಿಸುವ ದುಂಡನೆಯ ಕುಂಕುಮ, ಮಿನುಗುವ ಮೂಗುತಿಗೆ ಹೊಳಪಿನ ಸಂಗಮ, ಮಲ್ಲಿಗೆ ಮಾಲೆಯು ಅಮ್ಮನ ಮುಡಿಯಲಿ, ಹುಣ್ಣಿಮೆ ಚಂದ್ರನ ಹೊಳಪು ಅವಳ ಮುಖದಲ್ಲಿ, ತಾವರೆ ಸಳಿದಂತ ಸೊಬಗಿನ ಕಂಗಳು, ಕರೆದಿವೆ ಭಕ್ತರನು ಪ್ರೇಮದಿ ಬಳಿ ಬರಲು. ಕಾಪುವಿನ ಅಮ್ಮನ ಮಕ್ಕಳು ನಾವು, ಅವಳ ಮಮತೆ ಸಾಗರದಿ ತೇಲುತ್ತಿರುವೆವು. ಕಾಪುವಿನ ಅಮ್ಮನ ಮಕ್ಕಳು ನಾವು, ಅವಳ ಮಮತೆ ಸಾಗರದಿ ತೇಲುತ್ತಿರುವೆವು. ಮಂಗಳೂರು ಉಡುಪಿ ರಾಷ್ಟ್ರೀಯ ಹೆದ್ದಾರಿ ಕಾಪುಪೇಟೆಯಲ್ಲಿ ಕಾಣುವ ಭವ್ಯವಾದ ಸುಂದರ ದೇವಸ್ಥಾನ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ. ಕಾಪುದ ಮಾರಿಯಮ್ಮ ದುಃಖಪುರ ಮಾಜುವಮ್ಮ, ಭೂಮಿಗೆ ಜತ್ತದ ಭತ್ತರಮ್ಮ, ಊರದ ಮಾರಿ ಗಿಡತರಮ್ಮ. ಕಾಪುದ ಮಾರಿಯಮ್ಮ ದುಃಖಪುರ ಮಾಜುವಮ್ಮ, ಭೂಮಿಗೆ ಜತ್ತದ ಭತ್ತರಮ್ಮ, ಊರದ ಮಾರಿ ಗಿಡತರಮ್ಮ. ಕಾಪು ಕ್ಷೇತ್ರಗಳು ನಿಲಯಂತಿನ ಮಾರಿಯಮ್ಮ, ಅಪ್ಪೆ ಪಂದಲೆತ್ತಿಂದ ಒಲೆದು ಬರುವಾರಮ್ಮ. ಕಾಪು ಕ್ಷೇತ್ರಗಳು ನಿಲಯಂತಿನ ಮಾರಿಯಮ್ಮ, ಅಪ್ಪೆ ಪಂದಲೆತ್ತಿಂದ ಒಲೆದು ಬರುವಾರಮ್ಮ. ಕಾಪುದ ಮಾರಿಯಮ್ಮ ದುಃಖಪುರ ಮಾಜುವಮ್ಮ, ಭೂಮಿಗೆ ಜತ್ತದ ಭತ್ತರಮ್ಮ, ಊರದ ಮಾರಿ ಗಿಡತರಮ್ಮ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಶರನ್ನವರಾತ್ರಿ ಮಹೋತ್ಸವ ಹಾಗೂ ಚಂಡಿಕಾ ಯಾಗ ದೇಶ ವಿದೇಶಗಳ ಭಕ್ತರ ಸಮ್ಮುಖದಲ್ಲಿ ವೈಭವಯುತವಾಗಿ ನಡೆಯುತ್ತದೆ. ಹೊಸ ಮಾರಿ ಗುಡಿತ ಅಪ್ಪೆ ಕಾಪು ಮಾರ್ಯಮ್ಮ, ಸಾರಸೀಮೆದ ಉಲ್ಲಾಲ್ದಿ ಕಾಪು ಮಾರ್ಯಮ್ಮ. ಹೊಸ ಮಾರಿ ಗುಡಿತ ಅಪ್ಪೆ ಕಾಪು ಮಾರ್ಯಮ್ಮ, ಸಾರಸೀಮೆದ ಉಲ್ಲಾಲ್ದಿ ಕಾಪು ಮಾರ್ಯಮ್ಮ. ಕಾಪುದ ಅಮ್ಮ ನಮನ ಕಾಪುನ ಅಮ್ಮ, ಕಾಪುದ ಅಮ್ಮ ನಮನ ಕಾಪುನ ಅಮ್ಮ. ಶ್ರೀದೇವಿಗೆ ವಿವಿಧ ಪೂಜೆಗಳನ್ನು ನೆರವೇರಿಸುವುದರ ಮೂಲಕ ಶ್ರೀ ಶರನ್ನವರಾತ್ರಿಯನ್ನ ಮಾರಿಯಮ್ಮ ಉಚ್ಚಂಗಿ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಆಚರಿಸುವುದನ್ನು ಕಾಣಬಹುದು. ಮಲ್ಲಿಗೆ ಭೂತ ಕಮ್ಮಿನುಗೆ ಮನಸ್ಸು ಸಂಪಾಂಡಮ್ಮ, ಐಸಿರ ಮೋನಿ ತುನಗಲಿ ಬಂಜಿ ದಿಂಜುಂಡಮ್ಮ, ಮುದ್ದು ಮುದ್ದಾದ ತೋಜುನ ನಿನ್ನ ಮೋನಿಡು ಮೂಕುತ್ತಿ ಮಿನ್ಕೊಂಡಮ್ಮ, ಕಣ್ಣ ಮುಚ್ಚಂದ ತೂಪುಡು ಈ ನಿನ್ನ ರೂಪೋನು ಏತೊಂಜಿ ಪೊರ್ಲು ನಿನ್ನ, ಗೀನದಿಂಜಯ ಸರಸ್ವತಿಯಾದ ಸಂಪತ್ತು ಕೊರಿಯ ಲಕ್ಷ್ಮಿಯಾದ, ಅನ್ಯಾಯಗೆದರು ಮಹಾಕಾಳಿಯಾದ, ಒಟ್ಟುಗು ಉಂದಿಯ ಪೆಲಿಯಾದ ಕಾಪುದಪ್ಪೆ. ಕ್ಷೇತ್ರದ ಪ್ರಧಾನ ತಂತ್ರಿಗಳಾದ ಕೊರಂಗ್ರಪಾಡಿ ಜ್ಯೋತಿಷ ವಿದ್ವಾನ್ ಶ್ರೀ ಕೆಪಿ ಕುಮಾರಗುರು ತಂತ್ರಿಗಳು ಶ್ರೀದೇವಿಗೆ ಸಲ್ಲಿಸುವ ವಿವಿಧ ಪೂಜಾ ವಿಧಿವಿಧಾನಗಳ ಬಗ್ಗೆ ಈ ರೀತಿ ವಿವರಿಸುತ್ತಾರೆ. ಶ್ರೀ ಮಾರಿಕಾಂಬಾಯೈ ನಮಃ.
ಕಾಪು ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಮ್ಮನನ್ನು ಸ್ವರ್ಣಗದ್ದಿಗೆಯಲ್ಲಿ ಕೂರಿಸಿದ ನಂತರ ಭವ್ಯ ಪ್ರತಿಷ್ಠಾಪನೆಗಳು ಆದ ನಂತರದ ಸಮಯದಲ್ಲಿ ಇದು ಮೊದಲ ನವರಾತ್ರಿಯ ಆರಾಧನೆ. ವಿಶೇಷವಾಗಿ ನವರಾತ್ರಿಯ ಕಾಲದಲ್ಲಿ ಕಾಪು ಮಾರಿಗುಡಿಯಲ್ಲಿ ಬೇರೆ ಬೇರೆ ರೀತಿಯ ಪೂಜಾ ಕೈಂಕರ್ಯಗಳು ಸಂಪ್ರದಾಯದಲ್ಲಿ ಅನಾದಿಯಿಂದಲೂ ಕೂಡ ಪರಂಪರೆಯಲ್ಲಿ ನಡೆದುಕೊಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈ ವರ್ಷದಿಂದ ಬಹಳಷ್ಟು ವಿಶೇಷವಾದಂಥ ರೀತಿಯಲ್ಲಿ ನವರಾತ್ರಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅದರಲ್ಲಿ ವಿಶೇಷವಾಗಿ ಪರಂಪರೆಯಿಂದ ಬಂದಂಥ ಆರಾಧನೆಯ ಪ್ರಕಾರ ಬೆಳಗ್ಗೆ ಮಂಗಳವಾದ್ಯ ಪೂರ್ವಕವಾಗಿ ದೇವರ ಕವಾಟೋದ್ಘಾಟನವನ್ನು ಕೂಡ ಮಾಡಿಕೊಂಡು ಗದ್ದಿಗೆಗೆ ಸಾಂಕೇತಿಕವಾಗಿರುವಂತಹ ಪೂಜೆಯನ್ನು ಕೂಡ ಮಾಡಿಕೊಂಡು ಮತ್ತು ಆ ಗದ್ದಿಗೆಯಲ್ಲಿ ದೇವರನ್ನು ಬಿಂಬೋಪಾಧಿಯಲ್ಲಿ ಪ್ರತಿನಿತ್ಯವೂ ಕೂಡ ಇಲ್ಲಿ ದೇವರನ್ನು ಬಿಂಬೋಪಾಧಿಯಲ್ಲಿ ಕಟ್ಟಿ ಪ್ರತಿಷ್ಠೆ ಮಾಡಲಿಕ್ಕಿದೆ. ಬಾಕಿ ಸಮಯದಲ್ಲಿ ರಾತ್ರಿಯ ಹೊತ್ತಿಗೆ ಗದ್ದಿಗೆ ಮಾತ್ರ ಇರ್ತದೆ. ಹಾಗೆ ಪ್ರತಿನಿತ್ಯವೂ ಕೂಡ ಮಾಡುವ ಸಂಪ್ರದಾಯದಂತೆ ಆ ಬಿಂಬವನ್ನು ಕೂಡ ಪ್ರಕಟಪಡಿಸಿಕೊಂಡು ಆ ಬಿಂಬದಲ್ಲಿ ಪ್ರಾತಃಕಾಲ ಪೂಜಾ ಉಷಕಾಲ ಪೂಜಾದಿಗಳನ್ನು ಕೂಡ ಮಾಡಿಕೊಂಡು ನಿತ್ಯದಲ್ಲಿ ನಿರ್ವಿಘ್ನತೆಗೋಸ್ಕರವಾಗಿ ಗಣಪತಿ ಯಾಗವನ್ನು ಶಕ್ತಿಯ ಚೈತನ್ಯದ ಅಭಿವೃದ್ಧಿಗೋಸ್ಕರವಾಗಿ ವಿಶೇಷವಾದಂತಹ ಶಕ್ತಿಯಾಗ ಎನ್ನುವಂತಹ ಒಂದು ಕ್ರಿಯೆಯನ್ನು ಕೂಡ ಮಾಡಿಕೊಂಡು ದೇವರನ್ನು ಪ್ರಾರ್ಥಿಸಿಕೊಂಡು ಇನ್ನು ಲಲಿತಾರ್ಚನೆ ಎನ್ನತಕ್ಕಂತಹ ವಿಶೇಷವಾದಂತಹ ಆರಾಧನೆಯನ್ನು ಕೂಡ ಈ ಕ್ಷೇತ್ರದಲ್ಲಿ ಮಾಡ್ತಾ ಬರ್ತಾ ಉಂಟು. ಅಲ್ಲದೆ ಶೈಲಪುತ್ರಿಯಾದಿ 9 ದೇವತೆಗಳ ಆರಾಧನೆಯನ್ನು ಪ್ರತಿನಿತ್ಯವೂ ಒಂದೊಂದು ದೇವತೆಗಳ ಆರಾಧನೆಯ ಕಲ್ಪೋಕ್ತ ಪೂಜೆಗಳನ್ನು ಕೂಡ ಮಾಡಿಕೊಂಡು ಇನ್ನು ಸಾಯಂಕಾಲದ ಹೊತ್ತಿಗೆ ದೇವರ ಪ್ರೀತ್ಯರ್ಥವಾದಂತಹ ದುರ್ಗಾತ್ವಾರ್ಯ ಭಗವತಿ ಎನ್ನುವಂತಹ ಕಲ್ಪದ ಪ್ರಕಾರವಾಗಿ ಕಲ್ಪೋಕ್ತ ಪೂಜಾದಿಗಳನ್ನು ಕೂಡ ಮಾಡಿಕೊಂಡು ಬರ್ತಾ ಉಂಟು. ರಾತ್ರಿ ಮತ್ತು ಪೂಜೆ, ಏಕಾಂತ ಸೇವೆ ಮೊದಲಾಗಿರತಕ್ಕಂತಹ ದೈನಂದಿನ ಸೇವೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಎಲ್ಲ ಭಕ್ತರಿಗೂ ಕೂಡ ಅಮ್ಮನ ಅನುಗ್ರಹ ಆಗಬೇಕೆನ್ನುವ ಉದ್ದೇಶದಲ್ಲಿ ಒಂದು ಪುಸ್ತಕಸ್ಥ ವಾಗ್ದೇವತಾ ಪೂಜೆ ಎನ್ನುವಂತಹ ಕ್ರಿಯೆಯನ್ನು 1ನೇ ತಾರೀಕಿನಂದು ಮಾಡ್ತಾ ಇದ್ದೇವೆ. ಕಾರಣ ಏನು ಅಂತ ಕೇಳಿದ್ರೆ ಅಮ್ಮನ 9 ಹೆಸರುಗಳನ್ನು ಪುಸ್ತಕದಲ್ಲಿ ಬರೆಯುವುದರ ಮುಖಾಂತರವಾಗಿ ನವದುರ್ಗಾ ಲೇಖನ ಯಜ್ಞ ಎಂಬಂತಹ ಒಂದು ದೊಡ್ಡ ಒಂದು ಧಾರ್ಮಿಕ ಪ್ರಕ್ರಿಯೆಯನ್ನು ಈ ಹಿಂದೆ ಆಯೋಜಿಸಲಾಗಿದ್ದು ಬಹಳಷ್ಟು ಸಾವಿರಾರು ಭಕ್ತ ವರ್ಗದವರು ಆ ಅಮ್ಮನ 9 ಹೆಸರುಗಳನ್ನು ಬರೆದು ಪುಸ್ತಕವನ್ನು ಕೊಟ್ಟಿದ್ದಾರೆ. ಅದೆಷ್ಟೋ ಮಂದಿ ಈ ಕ್ಷೇತ್ರದಲ್ಲಿ ಬರೀಲಿಕ್ಕೆ ಅವಕಾಶ ಉಂಟು ಅಂತ ಕೇಳಿಕೊಂಡಾಗ ಅಮ್ಮನೇ ಕೊಟ್ಟಂತಹ ಒಂದು ಪ್ರೇರಣೆಯಂತೆ ಎಲ್ಲಿ ಈ ಹಿಂದೆ ಅಮ್ಮನನ್ನು ಬಾಲಾಲಯದಲ್ಲಿ ಸಂಕೋಚ ಮಾಡಿ ಇಡಲಾಗಿತ್ತು ಅದೇ ಒಂದು ಭೂಮಿಯನ್ನು ಪುಣ್ಯ ಭೂಮಿ ಎನ್ನುವಂತಹ ಪರಿಕಲ್ಪನೆಯಲ್ಲಿ ಅಮ್ಮ ನಿತ್ತಂತಹ ಒಂದು ಜಾಗ ಎನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡು ಆ ಪ್ರದೇಶವನ್ನು ಸ್ವಚ್ಛಗೊಳಿಸಿ ಅಲ್ಲಿ ಒಂದು ಪುಣ್ಯ ಭೂಮಿ, ಒಂದು ಒಳ್ಳೆಯ ವೇದಿಕೆ ಅಂತ ನಿರ್ಮಾಣ ಮಾಡಿ ಈ ಕ್ಷೇತ್ರದಲ್ಲಿ ಬಂದು ಎಲ್ಲ ಭಕ್ತವರ್ಗದವರಿಗೂ ಕೂಡ ಲೇಖನವನ್ನು ಬರೆಯುವುದಕ್ಕೆ ಪೂರ್ಣವಾದಂತಹ ಅವಕಾಶ ಅಂತ ಕಲ್ಪಿಸಲಾಗಿದೆ. ವಿಶೇಷವಾಗಿ 9 ದಿವಸವೂ ಬಂದು ಇಲ್ಲಿ ಲೇಖನವನ್ನು ಬರೆದುಕೊಂಡು ಹೋಗಬಹುದು. 9 ದಿವಸವೂ ಕೂಡ ಒಂದೊಂದು ದಿವಸವೂ ಕೂಡ 9 ಹೆಸರುಗಳನ್ನು ಬರಿತಾ ಹೋಗಬಹುದು. ಅಥವಾ ಒಂದೇ ದಿವಸ ಇಡೀ ಪುಸ್ತಕವನ್ನು ಕೂಡ ಬರೆದು ಕೊಟ್ಟು ಹೋಗಲಿಕ್ಕೆ ಅವಕಾಶ ಇದೆ. ಸಾಮಾನ್ಯ ಪ್ರಾಯಶಃ ಒಂದು ಪುಸ್ತಕ ಇಡೀ ಬರೆಯಲಿಕ್ಕೆ 4:15 ರಿಂದ 5 ಗಂಟೆ ಬೇಕಾಗ್ತದೆ. ಆ ನಿಮಿತ್ತದಲ್ಲಿ ಇಡೀ ಒಂದು ದಿವಸ ಅಮ್ಮನಿಗಾಗಿ ಮೀಸಲಾಗಿಟ್ಟು ಬೆಳಗ್ಗೆಯ ಹೊತ್ತಿಗೆ ಅಮ್ಮನ ದರ್ಶನವನ್ನು ಪಡೆದು ಪುಸ್ತಕದಲ್ಲಿ ಬರೆದು ಪುಸ್ತಕವನ್ನು ಲೇಖನ ಯಜ್ಞ ರೂಪದಲ್ಲಿ ಬರೆದು ಮಧ್ಯಾಹ್ನದ ಮಹಾಪೂಜೆಯನ್ನು ಕೂಡ ನೋಡಿಕೊಂಡು ಮಧ್ಯಾಹ್ನದ ನಂತರ ಸಾಯಂಕಾಲದ ತನಕನೂ ಕೂಡ ಲೇಖನ ಯಜ್ಞದಲ್ಲಿ ಭಾಗಿಯಾಗಿ ರಾತ್ರಿ ಪೂಜೆಯನ್ನು ಕಂಡಾಗ ಪ್ರಾಯಶಃ ಇಡೀ ಒಂದು ದಿವಸದಲ್ಲಿ ಲೇಖನ ಯಜ್ಞದೊಂದಿಗೆ ಅಮ್ಮನ ಪೂರ್ಣ ಆರಾಧನೆಯನ್ನು ಕಾಣುವಂತಹ ಸೌಭಾಗ್ಯವೂ ಕೂಡ ನಮ್ಮದಾಗ್ತದೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಇಲ್ಲಿ ಲೇಖನ ಯಜ್ಞ ಎನ್ನುವಂತಹ ಒಂದು ವಿಶಿಷ್ಟ ಪ್ರಕ್ರಿಯೆಗಳು, ಅದೇ ಪ್ರಕಾರ ವಿಜಯದಶಮಿಯ ದಿವಸದಂದು ಅಕ್ಷರಾಭ್ಯಾಸ ಎನ್ನುವಂತಹ ಒಂದು ದೊಡ್ಡ ಒಂದು ಪ್ರಕ್ರಿಯೆಯು ಕೂಡ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಆ ಅಕ್ಷರ ದೇವತೆಯ ಅನುಗ್ರಹ ಆಗಬೇಕು, ಮಕ್ಕಳಿಗೂ ಒಳ್ಳೆಯ ವಿದ್ಯೆಯ ಸದ್ಬುದ್ಧಿಯು ಪ್ರಾಪ್ತಿ ಆಗಬೇಕು ಎನ್ನುವಂತಹ ಮೂಲ ಆಶಯವನ್ನು ಕೂಡ ಇಟ್ಟುಕೊಂಡು ಅಕ್ಷರ
ಮಂತ್ರಾಭ್ಯಾಸ ಎನ್ನುವಂತಹ ಒಂದು ಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಅಲ್ಲದೆ ನಾಡಿದ್ದಿನ ಮಂಗಳವಾರ 30ನೇ ತಾರೀಕಿನಂದು ಕ್ಷೇತ್ರದಲ್ಲಿ ಪರಂಪರೆಯಲ್ಲಿ ವಾರ್ಷಿಕವಾಗಿ ಬಂದಂತಹ ಮಹಾಚಂಡಿಕಾಯಾಗ ಎನ್ನುವಂತಹ ದೊಡ್ಡ ಒಂದು ಪ್ರಕ್ರಿಯೆ, ಗರ್ಭಗುಡಿಯ ಒಳಗಡೆ ಆಗುವಂತಹ ಒಂದೇ ಒಂದು ಚಂಡಿಕಾ ಹೋಮ ವರ್ಷಕ್ಕೆ, ಅದು ನಾಡಿದ್ದಿನ 30ನೇ ತಾರೀಕಿಗೆ ಮಂಗಳವಾರದ ದಿವಸದಂದು ಚಂಡಿಕಾಯಾಗ ಆಗಲಿಕ್ಕುಂಟು. ಚಂಡಿಕಾಯಾಗದ ನಂತರ ಮಧ್ಯಾಹ್ನದ ಕಾಲಘಟ್ಟದಲ್ಲಿ ಆ ಚಂಡಿಕಾಯಾಗದ ಕೆಂಡವನ್ನು ಸ್ನಾನ ಮಾಡುವಂತಹ ದೊಡ್ಡ ಒಂದು ಪ್ರಕ್ರಿಯೆಯೂ ಕೂಡ ಕ್ಷೇತ್ರದಲ್ಲಿ ನಡೀತಾ ಉಂಟು. ಈ ರೀತಿಯಾಗಿ 9 ದಿವಸಗಳ ಕಾರ್ಯಕ್ರಮಗಳು ವಿಶೇಷವಾಗಿ ದಿವ್ಯವಾಗಿ ಮತ್ತು ಭವ್ಯವಾಗಿ ಈ ಕ್ಷೇತ್ರದಲ್ಲಿ ಮೂಡ್ತಾ ಉಂಟು. ತಾಯಿಯ ಅನುಗ್ರಹ ಎಲ್ಲ ಭಕ್ತವರ್ಗಕ್ಕೂ ಕೂಡ ಪ್ರಾಪ್ತಿಯಾಗಬೇಕು. ಆ ಭಕ್ತವರ್ಗದವರಿಗೆ ಅನುಗ್ರಹ ಆಯಿತು, ನಮಗೆಲ್ಲ ಶ್ರೇಯಸ್ಸಾಯಿತು ಎನ್ನುವಂತಹ ಕೀರ್ತಿ ಈ ಕ್ಷೇತ್ರಕ್ಕೂ ಕೂಡ ಪ್ರಾಪ್ತಿಯಾಗಬೇಕು ಅಂತ ಹೇಳ್ತಾ ನಮ್ಮ ಈ ಮಾತನ್ನು ದೇವರಿಗೆ ಸಮರ್ಪಣೆ ಮಾಡ್ತೇವೆ. ಸೆಪ್ಟೆಂಬರ್ 30ರ ಮಂಗಳವಾರ ಶ್ರೀ ಕ್ಷೇತ್ರದ ಮಹಾಚಂಡಿಕಾಯಾಗ ನಡೆಯಲಿದೆ. ಸಂಜೆ 4 ಗಂಟೆಗೆ ದೇವಿ ದರ್ಶನ, ಕೆಂಡ ಸೇವೆ ಜರುಗಲಿದೆ. ನವದುರ್ಗೆ ಐಕ್ಯ ಸ್ವರೂಪಿಣಿ ಮಾತೆ, ಸಕಲ ಸಿರಿ ಸಂಪದ ಭಾಗ್ಯ ವಿಧಾತೆ. ಬೀಸೋ ಗಾಳಿಯಲ್ಲಿ ಪ್ರಾಣ ಶಕ್ತಿ ನಿನ್ನದೇ, ಸುರಿವ ಮಳೆಯಲ್ಲಿ ಕೃಪೆಯ ಧಾರೆ ಹರಿದಿದೆ. ನನ್ನಲ್ಲಿ ನಿಧಿ ಕೊಡಲು ನೀನೇ ಕೊಟ್ಟಿಹ ಕೊಡಲು, ನಾನೆಂಬುದು ಬರಿ ಸುಳ್ಳು ಕೀಳು ಮೋಹದ ಮುಳ್ಳು. ಹೇಳಿರಲು ಅಮ್ಮನಲ್ಲಿ ಮನದ ಬಯಕೆಯನು, ಫಲಿಸಿತು ಅದು ನಾನು ಮನೆಯನ್ನು ಮುಟ್ಟೋ ಮೊದಲು. ಕಾಪುವಿನ ಅಮ್ಮನ ಮಕ್ಕಳು ನಾವು, ಅವಳ ಮಮತೆ ಸಾಗರದಿ ತೇಲುತ್ತಿರುವೆವು. ಕಾಪುವಿನ ಅಮ್ಮನ ಮಕ್ಕಳು ನಾವು, ಅವಳ ಮಮತೆ ಸಾಗರದಿ ತೇಲುತ್ತಿರುವೆವು. ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ನವರಾತ್ರಿಯ ಪರ್ವಕಾಲದಲ್ಲಿ ಶ್ರೀದೇವಿಗೆ ವಿವಿಧ ಪೂಜಾಧಿ ಸೇವೆಗಳು ನೆರವೇರುವುದನ್ನು ಕಾಣಬಹುದು. ಪೊಂಗರ್ತಾಮರ ಸ್ವರ್ಣದ ರೂಪ, ಕೆಂಪು ಬೊಟ್ಟುಡು ಐಸಿರವಪ್ಪ, ಸರ್ವ ಮಂಗಳೇ ಮುತ್ತೈದೆ ಸಿರಿರೇ ಜಗದಂಬೆ. ಪೊಂಗರ್ತಾಮರ ಸ್ವರ್ಣದ ರೂಪ, ಕೆಂಪು ಬೊಟ್ಟುಡು ಐಸಿರವಪ್ಪ, ಸರ್ವ ಮಂಗಳೇ ಮುತ್ತೈದೆ ಸಿರಿರೇ ಜಗದಂಬೆ. ಮಾತ ಪಲ್ಸಲಿಗ ಇರಾದೆ ಸಾರಸಿ ಮೇದ ಗೊರ್ಕಾರ್ದೆ, ಮಾತ ಪಲ್ಸಲಿಗ ಇರಾದೆ ಸಾರಸಿ ಮೇದ ಗೊರ್ಕಾರ್ದೆ. ಉಗ್ರ ಬುಚ್ಚಾಂಗಿ ಪಲ್ದಿ ಹಾದ ಗರ್ದ ಮೆರೆಯರೀರು, ಗದ್ದಿಗೆ ಪೂಜೆ ಪಡೆಯರೀರು, ಗದ್ದಿಗೆ ಪೂಜೆ ಪಡೆಯರೀರು. ದಿನನಿತ್ಯ ಭಜನಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಾ ಬಂದಿದೆ. ದುರ್ಗಾ ಸ್ವರೂಪಿಣಿಯಾದ ಮಾರಿಯಮ್ಮನನ್ನು ಭಜಿಸಲು ನವದುರ್ಗೆಯರ ಹೆಸರುಗಳನ್ನು ಪುಸ್ತಕದಲ್ಲಿ ಬರೆಯೋದ್ರಿಂದ ನವದುರ್ಗಾ ಲೇಖನ ಯಜ್ಞ ಪ್ರಾರಂಭವಾಗುತ್ತದೆ. ಶ್ರೀ ಕ್ಷೇತ್ರದಲ್ಲಿ ವಾಗೀಶ್ವರಿ ಮಾತೆಯಾಗಿ ತಂತ್ರಿಗಳಿಂದ ಪೂಜಿಸಲ್ಪಟ್ಟಿರುತ್ತದೆ. ಇದನ್ನು ಪಡೆದವರ ಮನೆಗೆ ಪುಸ್ತಕ ರೂಪದಲ್ಲಿ ಸಾಕ್ಷಾತ್ ದೇವಿಯೇ ಬರುತ್ತಾಳೆ ಅನ್ನೋದು ನಂಬಿಕೆಯಾಗಿದೆ. ಘಂಟಾನಾದ ನವದುರ್ಗಾ ಲೇಖನ ಯಜ್ಞದ ಅಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಈ ರೀತಿ ಹೇಳುತ್ತಾರೆ. ಜಗತ್ತಾದ್ಯಂತ ಇರುವ ಕಾಪುವಿನ ಅಮ್ಮನ ಭಕ್ತರಿಗೂ ಕೂಡ
ನವರಾತ್ರಿಯ ಶುಭಾಶಯವನ್ನು ಕೋರ್ತೇನೆ. ಕಾಪು ಹೊಸಮಾರಿಯಮ್ಮ ದೇವಸ್ಥಾನ ಈಗಾಗಲೇ ಬಂಗಾರದ ಗದ್ದುಗೆಯಲ್ಲಿ ಅಮ್ಮನ ಪ್ರತಿಷ್ಠೆಯಾಗಿ ಬ್ರಹ್ಮಕಲಶ 9 ದಿವಸದ ವಿಜೃಂಭಣೆಯ ಕಾರ್ಯಕ್ರಮಗಳು ಕಳೆದ ಫೆಬ್ರವರಿ ಮಾರ್ಚಲ್ಲಿ ನಡೆದಿದೆ. ಅಮ್ಮ ಬಂಗಾರದ ಗದ್ದುಗೆಯಲ್ಲಿ ಕುಳಿತ ಬಳಿಕ ಪ್ರಥಮ ನವರಾತ್ರಿಯನ್ನು ಈ ಬಾರಿ ಆಚರಿಸುತ್ತಿದ್ದೇವೆ. ವಿಶೇಷವಾಗಿ ಈ ಬಾರಿ 11 ದಿವಸದ ನವರಾತ್ರಿ ಕಾರ್ಯಕ್ರಮ ನಿಮಗೆಲ್ಲರಿಗೂ ಗೊತ್ತಿದೆ. ಹಲವು ವರ್ಷಗಳ ನಂತರ ಇದು ಬರುವಂಥದ್ದು. 9-11 ದಿವಸವೂ ಕೂಡ ವಿಶೇಷವಾಗಿ ಬೆಳಿಗ್ಗೆ ಹಾಗೂ ಸಾಯಂಕಾಲ ಮಧ್ಯಾಹ್ನ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ, ನಿತ್ಯ ಅನ್ನದಾನದ ವ್ಯವಸ್ಥೆಯೊಂದಿಗೆ ಈ ಕಾರ್ಯಕ್ರಮ ಒಂದು ವಿಶೇಷವಾಗಿ ನಡೆದುಕೊಂಡು ಬರ್ತಾ ಇದೆ. ಬರುವ 30ನೇ ತಾರೀಕಿಗೆ ಸಾಮೂಹಿಕ ಚಂಡಿಕಾಯಾಗ ಭೂರಿ ಭೋಜನ ನಡೆಯಲಿದೆ. ಈಗಾಗಲೇ ಅನೇಕ ಕಾರ್ಯಕ್ರಮಗಳು ನಡೆದಿರುತ್ತವೆ. ಅಕ್ಟೋಬರ್ 1 ತಾರೀಕಿಗೆ ವಾಗೇಶ್ವರಿ ಪೂಜೆ ನಡೆಯಲಿದೆ. ಯಾರು ನವದುರ್ಗ ಲೇಖನವನ್ನು ಬರೆದು ಇಲ್ಲಿ ಸಮರ್ಪಿಸಿದ್ದಾರೋ ಆ ಪುಸ್ತಕಕ್ಕೆ ನಾವೀಗಾಗಲೇ ಹೇಳಿದ ಹಾಗೆ ಅದನ್ನು ಅಮ್ಮನ ಗರ್ಭಗುಡಿಯ ಸುತ್ತುಪೌಳಿಯಲ್ಲಿ, ಅಮ್ಮನ ದೇವಾಲಯದ ಸುತ್ತುಪೌಳಿಯಲ್ಲಿ ಅದನ್ನು ಸ್ಥಾಪಿಸಲಾಗಿದೆ. ಅಕ್ಟೋಬರ್ 1 ತಾರೀಕಿಗೆ ಅದಕ್ಕೆ ವಿಶೇಷವಾಗಿ ವಾಗೇಶ್ವರಿ ಪೂಜೆ ನಡೆಯಲಿಕ್ಕಿದೆ. ಎಲ್ಲ ಬರೆದಂಥ ಭಕ್ತಾದಿಗಳು ಸಂಕಲ್ಪ ಮಾಡುವಂಥ ಅವಕಾಶವನ್ನು ಕಲ್ಪಿಸಲಾಗಿದೆ. ಆ ಸಂಕಲ್ಪ ಮಾಡಿ ಆ ಪೂಜೆಯಲ್ಲಿ ಪಾಲ್ಗೊಳ್ಬೇಕಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಇವತ್ತು ಒಂದು ಅವಕಾಶವನ್ನು ಭಕ್ತರಿಗೆ ವಿಶೇಷವಾಗಿ ಕಲ್ಪಿಸಲಾಗಿದೆ. ಯಾರೆಲ್ಲ ನವದುರ್ಗ ಲೇಖನವನ್ನು ಬರೆಯುತ್ತಾರೋ ಅಮ್ಮನ ಇಲ್ಲಿ ದೇವಾಲಯದ ಗೋಪುರದ ಎಡಗಡೆಯಲ್ಲಿ ನವದುರ್ಗ ಮಂಟಪ ಅಂತ ಒಂದು ಮಂಟಪವನ್ನು ಮಾಡಿ ಅಲ್ಲಿ ಇವತ್ತು ಚಾಲನೆಯನ್ನು ನೀಡಿದ್ದೇವೆ. 9 ಜನ ಭಕ್ತರು ಆ ನವದುರ್ಗ ಲೇಖನವನ್ನು ಬರೆಯುವ ಮೂಲಕ ಚಾಲನೆಯನ್ನು ಕೊಟ್ಟಿದ್ದೇವೆ. 9 ದಿವಸದ 9 ಪೇಜನ್ನು ಒಂದೇ ದಿವಸ ಬರೆಯುವಂಥ ಅವಕಾಶವೂ ಇದೆ. ಬೆಳಿಗ್ಗೆ ಅವರು ಬರೀಲಿಕ್ಕೆ ಪ್ರಾರಂಭ ಮಾಡಿ ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ ತೆಗೆದು ಪುನಃ ಅದನ್ನು ಬರೆದು ಸಂಜೆಯ ಒಳಗೆ ಬರೆದು ಅರ್ಪಿಸುವಂಥ ಅವಕಾಶವೂ ಇದೆ. ಇಲ್ಲದಿದ್ದರೆ 1 ಪೇಜನ್ನು ಬರೆದು ಮನೆಗೆ ತೆಗೆದುಕೊಂಡು ಹೋಗಿ ನಂತರ ಕೊನೆಯ ಪೇಜನ್ನು ಇಲ್ಲೇ ಬರೆದು ಅರ್ಪಿಸುವಂಥ ಅವಕಾಶವನ್ನು ಕಲ್ಪಿಸಲಾಗಿದೆ. ಹಾಗೆಯೇ ಮಂಗಳವಾರ ದಿವಸ ಬಂದು 9 ದಿವಸ ಬರೆಯುವುದಾದರೆ ಅದಕ್ಕೂ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿಯಾಗಿ ಸನ್ನಿಧಾನದಲ್ಲಿ ಇಲ್ಲೆಲ್ಲ ಸ್ವಯಂ ಸೇವಕರು ಕೂತಿದ್ದಾರೆ. ಇಲ್ಲಿಂದಲೇ ಪುಸ್ತಕ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಬರೆದು ಇಲ್ಲಿ ನಂತರ ಅರ್ಪಿಸುವಂಥ ಅವಕಾಶವನ್ನು ಕೂಡ ಭಕ್ತರಿಗೆ ಅರ್ಪಿಸಲಾಗಿದೆ. ಒಂದು ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ನಾನು ಒಂದು ವಿನಂತಿಯನ್ನು ಮಾಡ್ತೇನೆ, ಯಾರೆಲ್ಲ ಪುಸ್ತಕವನ್ನು ಪಡೆದುಕೊಂಡು ಇಷ್ಟವರೆಗೆ ಬರೆದು ಇಲ್ಲಿ ತಲುಪಿಸಲಿಲ್ಲವೋ ದಯವಿಟ್ಟು ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಆ ಪುಸ್ತಕವನ್ನು ಆದಷ್ಟು ಶೀಘ್ರದಲ್ಲಿ ಬರೆದು ಅಮ್ಮನ ಸನ್ನಿಧಾನಕ್ಕೆ ಸಮರ್ಪಿಸಿ ಪ್ರತಿ ವರ್ಷ ಅಮ್ಮನ ಆ ಬರೆದ ಪುಸ್ತಕಕ್ಕೆ ಪೂಜೆ ಮಾಡುವಂಥ ಒಂದು ನಿರ್ಣಯವನ್ನು ನಾವು ಸಮಿತಿಯವರು ಮಾಡಿದ್ದೇವೆ. ಹಾಗೆಯೇ ನಮ್ಮ ಸನ್ನಿಧಾನದಲ್ಲಿ ವಿಶೇಷವಾಗಿ ಘಂಟಾನಾದ ಸೇವೆಯನ್ನು ಕೂಡ ಕಲ್ಪಿಸಲಾಗಿದೆ. ಮಂಗಳವಾರ ದಿವಸ ಆ ಘಂಟಾನಾದ ಸೇವೆಯನ್ನು ಅವಕಾಶ ಕಲ್ಪಿಸಲಾಗಿದೆ. ನವರಾತ್ರಿಯಂದು ಪ್ರತಿ ದಿವಸವೂ ಕೂಡ ಬೆಳಿಗ್ಗೆ 9 ಗಂಟೆಯಿಂದ 7 ಗಂಟೆವರೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಎಲ್ಲರೂ ಕೂಡ ಭಕ್ತರು ಈ ಸೇವೆಯಲ್ಲಿ ಭಾಗಿಯಾಗಬೇಕು. ನಂತರ ಬೆಳಿಗ್ಗೆ ಇನ್ನು ಮುಂದೆ ಇಲ್ಲಿ ಒಂದು ಪ್ರದಕ್ಷಿಣಾ ಸೇವೆಯನ್ನು ಕಲ್ಪಿಸಲಾಗಿದೆ. ಅಮ್ಮನಿಗೆ 9 ಸುತ್ತು ಬಂದು ಇಲ್ಲಿ ಸೇವೆ ಮಾಡುವಂಥ ಭಕ್ತರು ಯಾರಾದರೂ ಇದ್ದರೆ ಅದನ್ನು ಕೂಡ ಕಲ್ಪಿಸಲಾಗಿದೆ. ಎಲ್ಲ ಭಕ್ತರು ಕೂಡ ಈ ನವರಾತ್ರಿಯ ಶುಭ ಸಂದರ್ಭದಂದು ಅಮ್ಮನ ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಬೇಕು. ನವರಾತ್ರಿಯ ಎಲ್ರಿಗೂ ಪುನೊಮ್ಮೆ ವಿಶೇಷವಾಗಿ ಎಲ್ಲ ಭಕ್ತರಿಗೂ ನವರಾತ್ರಿಯ ಶುಭಾಶಯವನ್ನು ಕೋರ್ತೇನೆ. ಭಾರತದಲ್ಲೇ ದ್ವಿತೀಯ ಮತ್ತು ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಎಂದು ಪ್ರಸಿದ್ಧಿಯಾಗಿರುವ 1500 ಕೆಜಿ ತೂಕದ ಬೃಹತ್ ಘಂಟಾನಾದ ಸೇವೆ ಪ್ರತಿ ಮಂಗಳವಾರ ನಡೆಯುತ್ತದೆ. ಶ್ರೀ ಕ್ಷೇತ್ರದಲ್ಲಿ ಶ್ರೀ ಮಾರಿಯಮ್ಮ ಮತ್ತು ಉಚ್ಚಂಗಿ ದೇವಿಗೆ ನಡೆಯುವ ಮಹಾಪೂಜೆಯನ್ನ ನೀವೀಗ ಕಾಣಬಹುದು.
ಭಕ್ತಾದಿಗಳು ಶ್ರೀದೇವಿಗೆ ಹಾಲು, ತುಪ್ಪ, ಸಿಯಾಳ, ಅಕ್ಕಿ, ಫಲ, ಪುಷ್ಪ ಇತ್ಯಾದಿಗಳನ್ನು ಅರ್ಪಿಸಿ ಕೃಪೆಗೆ ಪಾತ್ರರಾಗುತ್ತಾರೆ. ಅಮ್ಮನ ಸೊಬಗನು ಕಣ್ತುಂಬಿ ನೋಡಲು ಹಾಡಿತು ನಾಲಗೆ ಭಕ್ತಿ ಪದಗಳು. ತಂಗಿ ಉಚ್ಚಂಗಿಯ ಜೊತೆಗೆ ನೆಲೆಸುತ್ತಾ ಕಾಪು ಕ್ಷೇತ್ರವ ಅನುದಿನವೂ ಬೆಳಗುತ್ತಾ ನನ್ನದೇನಿದೆ ಹೇಳು ನಾ ತಾಯ ಪಾದದ ಧೂಳು. ಮಾರಿ ಗುಡಿಗೆ ಬರಲು ಮನಸ್ಸು ಹರುಷದ ಹೊನಲು. ಅಮ್ಮ ನಿನ್ನ ವದನ ನೋಡಿ ಜೀವನ ಧನ್ಯ. ಮಾಡೋ ದುಃಖವ ಶಮನ ನಿನಗೆ ನಮನ ಮನ. ಕಾಪುವಿನ ಅಮ್ಮನ ಮಕ್ಕಳು ನಾವು, ಅವಳ ಮಮತೆ ಸಾಗರದಿ ತೇಲುತ್ತಿರುವೆವು. ಕಾಪುವಿನ ಅಮ್ಮನ ಮಕ್ಕಳು ನಾವು, ಅವಳ ಮಮತೆ ಸಾಗರದಿ ತೇಲುತ್ತಿರುವೆವು. ಕಾಪು ಕ್ಷೇತ್ರವ ಬೆಳಗಿದ ದೀವಿಗೆ ಏರಿ ಕುಳಿತಿರುವೆ ಸ್ವರ್ಣದ ಗದ್ದುಗೆ. ಹಣೆಯಲ್ಲಿ ಶೋಭಿಸುವ ದುಂಡನೆಯ ಕುಂಕುಮ, ಮಿನುಗುವ ಮೂಗುತಿಗೆ ಹೊಳಪಿನ ಸಂಗಮ. ಮಲ್ಲಿಗೆ ಮಾಲೆಯು ಅಮ್ಮನ ಮುಡಿಯಲಿ, ಹುಣ್ಣಿಮೆ ಚಂದ್ರನ ಹೊಳಪು ಅವಳ ಮುಖದಲ್ಲಿ. ತಾವರೆ ಸಳಿದಂತ ಸೊಬಗಿನ ಕಂಗಳು ಕರೆದಿವೆ ಭಕ್ತರನು ಪ್ರೇಮದಿ ಬಳಿ ಬರಲು. ನಂಬಿ ಬಂದ ಭಕ್ತರನ್ನು ಸಲಹುವ ಶ್ರೀ ಮಾರಿಯಮ್ಮ ಸರ್ವ ಭಕ್ತಾದಿಗಳಿಗೂ ಒಳಿತನ್ನುಂಟು ಮಾಡಲಿ. महिषासुरमर्दिनि रम्यकपर्दिनि शैलसुते. जय जय हे महिषासुरमर्दिनि रम्यकपर्दिनि शैलसुते. ನವಮಿ ಸಂಭ್ರಮ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆಭರಣ. ಸಹ ಪ್ರಾಯೋಜಕರು ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಕುಚ್ಚಲಕ್ಕಿ. ಚೇಳೂರ್ ವರಾಹರೂಪ ಫಾರ್ಮ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶಾಲಿಮಾರ್ ಗೋಲ್ಡ್ ಟೀ ಕರ್ನಾಟಕದ ಅತ್ಯಂತ ರುಚಿಕರ ಚಹಾ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ. ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು. ಉಡುಪಿಯ ಎಲ್ಲ ಶಾಪ್ಗಳಲ್ಲಿ ಹಿಂದೆ ಕೇಳಿ ಪಡೆಯಿರಿ ನಾನಾ ಮಸಾಲ.